ಇನ್ನೊಬ್ಳಿದ್ದಾನೆ ಚೀಟಿಂಗ್ ಮಾಡ್ತಾ ಬಡ್ಡಿ ದಂಧೆ ಮಾಡಿ 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 ಇವತ್ತು ಇದನ್ನ ನಾನು ಹೇಳಲೇಬೇಕು. ಇವತ್ತು ಇಡೀ ಕರಾವಳಿ ಅಲ್ಲ, ಇಡೀ ರಾಜ್ಯದಲ್ಲಿ ಸಂಘದಿಂದ ಸಾಲ ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಒಬ್ರು ವಿಡಿಯೋ ಬಿಟ್ಟಿದ್ದಾರೆ. ಸಂಘದಲ್ಲಿ ಇವತ್ತು ಸಾಲ ತಗೊಂಡು ಎಷ್ಟು ದುರ್ದೈವ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು. ಅದೇ ಇದೆಯಾ? ಅವ್ರು ಹೇಳಿಕೆ ಕೊಡ್ತಾ ಹೇಳ್ತಾರೆ, ನಿಮ್ಮ ಮೇಲೆ ಯಾರಾದ್ರೂ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಕೊಡಿಸ್ತಾ ಇದ್ದೇವೆ. ಅದೇ ರೀತಿ ಅನೇಕ ರೀತಿಯ ವಿಮಾ ಸೌಲಭ್ಯಗಳು, ಇನ್ಶೂರೆನ್ಸ್ ಸೌಲಭ್ಯಗಳನ್ನು ಕೂಡ ಕೊಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಜೀವ ವಿಮೆ, ಆರೋಗ್ಯ ವಿಮೆ ಮತ್ತು ಪ್ರಗತಿ ನಿಧಿ ಸಾಲಕ್ಕೆ ವಿಮೆ ಮಾಡಿಸುವಂಥ ಪ್ರಮುಖ ಸೌಲಭ್ಯಗಳನ್ನು ಒಂದು ಕೊಂಡಿಯಾಗಿ ಧರ್ಮಸ್ಥಳ ಯೋಜನೆ ಕೊಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಪೆನ್ಷನ್ ಸ್ಕೀಮ್ನಲ್ಲಿ ಕೂಡ ಸಹಾಯ ಮಾಡ್ತಾ ಇದ್ದೇವೆ. ರೈತ ಯಂತ್ರೋಪಕರಣ ಬಾಡಿಗೆ ಕೇಂದ್ರ, ಅದರ ಮುಖಾಂತರ ವಿಮಾ ಯೋಜನೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆನೆ ನಮ್ಮ ಸಂತೋಷ್ ಅವರು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ಒಂದು ಹೇಳಿಕೆ, ಪಾಪ ಅವನು ಹೇಳ್ತಾನೆ, ನನ್ನ ಹೆಂಡತಿ ಕ್ಯಾನ್ಸರ್ ಇಂದ ಸತ್ರು ಕೂಡ 15 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದೆ, ಆದ್ರೆ ಬರೀ ನಾನು ಕೊಟ್ಟಿದಂತಹ ದುಡ್ಡಿನಲ್ಲಿನೇ ಬರೀ 14,000 ರೂಪಾಯಿ ರಿಟರ್ನ್ ಮಾಡಿ ಉಳಿಕಿದ್ದು 1 ರೂಪಾಯಿನೂ ಕೂಡ ಕೊಡ್ಲಿಲ್ಲ ಅಂತ ಹೇಳ್ತಾನೆ. ಇವ್ರು ಹೇಳ್ತಾರೆ ನಾವು ವಿಮಾ ಯೋಜನೆ ಮಾಡಿದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದಷ್ಟು ಸಂಘಗಳ ಯುವಕರು ಈ ಪ್ರಶ್ನೆಯನ್ನು ಕೇಳಿದರು. ಈಗ ಆ ಬ್ಯಾಂಕಿನಿಂದ ಅವರಿಗೆ ನೋಟಿಸ್ ಬರಲಿಕ್ಕೆ ಶುರುವಾಗಿದೆ. ಬ್ಯಾಂಕುಗಳು ನೋಟಿಸ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಬ್ಯಾಂಕುಗಳು ನೋಟಿಸ್ ಕೊಟ್ಟ ನಂತರ ಮುಂದಿನ ಕಾನೂನು ಕ್ರಮವನ್ನು ಅವರು ಕೈಗೊಳ್ತಾರೆ. ಒಮ್ಮೆ ಕಾನೂನು ಕ್ರಮವನ್ನು ಕೈಗೊಂಡ್ರೆ ಅದನ್ನು ಹಿಂದಿರುಗಿಸೋದಕ್ಕೆ ನಮ್ಮ ಕೈಲೂ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾನು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಈ ಮಂಜುನಾಥ್ ಅನ್ನೋರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಏನಂತ ಕಾನೂನು ಕ್ರಮ ಕೈಗೊಳ್ತೀರಿ? ಯಾವ ಕಾನೂನಿದೆ ಇದು? ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸುಮ್ಮನೆ ಏನೋ ಅಂತ ಹೇಳಿದ್ರೆ ಅಲ್ಲ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಯಾವ್ದಾದ್ರೂ ಒಂದು ಕಾನೂನಲ್ಲಿ ಅದರದ್ದು ಉಲ್ಲೇಖ ಇರ್ತದೆ. ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಆ ನಂತರ ಈ SKDRP ಇಂದ್ರನೇ ತಪ್ಪು ಆಗಿದೆ ಅಂತ ಹೇಳಿ ಇವರ ಮೇಲೇನೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿಯ ಮಂಗಳೂರಿನ ಸೆಷನ್ಸ್ ಜಡ್ಜ್ ಸಾಹೇಬರು ಇವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದರೆ ಅದರದ್ದು ಡಾಕ್ಯುಮೆಂಟ್ ಹಾಕಿ ಅದನ್ನ ಕ್ರಿಮಿನಲ್ ಪಿಟಿಷನ್ ಇವ್ರ ಮೇಲೆ ಆಗಿದೆ. ಇವ್ರು ಹೇಳ್ತಾರೆ ಯಾರು ಸಾಲ ಕೊಟ್ಟಿಲ್ಲ ಅವ್ರಿಗೆ ಹಿಂತಿರುಗಿಸ್ತಾ ಇಲ್ಲ, ಯಾರು ಬಡ್ಡಿ ಕೊಟ್ಟಿಲ್ಲ, ಇದು ನೋಡಿ ರಿಟ್ ಪಿಟಿಷನ್, ನಿಮಗೆ ಡಾಕ್ಯುಮೆಂಟ್ಸ್ ಬೇಕಿದ್ರೆ ನಾವು ಕಳಿಸ್ತೀವಿ. ಇವ್ರ ಮೇಲೇನೆ ಪ್ರಕರಣ ದಾಖಲಾಗದಾಗ ಇವರು ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು ಒಂದು ಬಹಳ ಸರಳವಾಗಿ ನಿಮಗೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಏನಂದ್ರೆ ಒಬ್ಬನು ಚೀಟಿಂಗ್ ಮಾಡಿರ್ತಾನೆ, ಒಬ್ಬನಿಗೆ ಮೋಸ ಮಾಡಿರ್ತಾನೆ, 1 ಲಕ್ಷ ರೂಪಾಯಿ ಒಬ್ಬನಿಗೆ ತಲೆ ಬೋಳ್ಸಿರ್ತಾನೆ ಅಂತ ತಿಳ್ಕೊಳ್ಳಿ. ನಮ್ಮ ಕಡೆ ಅದಕ್ಕೆ ನುಣ್ಣಗೆ ತಲೆ ಬೋಳ್ಸೋದು ಅಂತಾರೆ. ಇವನೇನ್ ಮಾಡಿರ್ತಾನೆ, 1 ಲಕ್ಷ ಚೀಟಿಂಗ್ ಮಾಡಿರ್ತಾನೆ, ಮೋಸ ಮಾಡಿ 1 ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾನೆ. ಆಯ್ತಾ? ಆ 1 ಲಕ್ಷ ರೂಪಾಯಿದಲ್ಲಿ ಮನೇಲಿ ಇಟ್ಕೊಂಡು ಏನ್ ಮಾಡ್ಬೇಕದ್ನ 50,000 ರೂಪಾಯಿ ಇನ್ನೊಬ್ಬರಿಗೆ ಸಾಲ ಕೊಡ್ತಾನೆ ಅಂತ ಹೇಳ್ರಿ, ಬಡ್ಡಿ ದರದಲ್ಲಿ ಸಾಲ ಕೊಡ್ತಾನೆ. ಆ ಇನ್ನೊಬ್ರು ಏನ್ ಮಾಡ್ತಾನೆ, ಆ ಬಡ್ಡಿ ಸಾಲ ಕೊಡೋದ್ರೆ ಇಲ್ಲ, ನಾನು ಯಾಕೆ ಕೊಡ್ಲಿ ನಿನಗಂತ ಇವನು ಉಲ್ಟಾ ಕೇಳ್ತಾನೆ. ಆವಾಗ ಇವನು ನ್ಯಾಯಾಲಯಕ್ಕೆ ಹೋಗಿ, ನೋಡಿ ನಾನು ಒಬ್ಬನಿಗೆ ಚೀಟಿಂಗ್ ಮಾಡಿ 1 ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೆ ಸ್ವಾಮಿ, ನಾನು 50,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಹೀಗಾಗಿ ಆ ಸಾಲ ನನಗೆ ಹಿಂತಿರುಗಿಸ್ತಾ ಇಲ್ಲ, ದಯವಿಟ್ಟು ನ್ಯಾಯ ಕೊಡಿ ಅಂತ ಅವನು ಕೇಳಕ್ ಆಗೋದಿಲ್ಲ. ಅವನು ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಮೊದಲು ಅವನ ಸಾಚಾತನವನ್ನ ಪ್ರೂವ್ ಮಾಡ್ಬೇಕಾಗತ್ತೆ, ಅವನು ಕರೆಕ್ಟ್ ಆಗಿರ್ಬೇಕಾಗತ್ತೆ. ಇಲ್ಲಿ ಯಾವ್ದಾದ್ರೂ ಒಂದು ಕಾನೂನಿನ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ರೆ, ಈಗ ಇವನು ಒಬ್ಬನ ತಲೆ ಬೋಳ್ಸಿದ, ಇವನ್ ತಲೆ ಎಲ್ಲ ಇನ್ನೊಬ್ಬರು ಬೋಳ್ಸಿದ, ಇವರು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕಾನೂನು ಕ್ರಮ ಕೈಗೊಳ್ಬೇಕಾದ್ರೆ ನೋಡಿ, ಅಟ್ರಾಸಿಟೀಸ್ ಆಕ್ಟ್ ಅಂತ ಇದೆ, ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಅಟ್ರಾಸಿಟೀಸ್ ಕಾಯ್ದೆ ಅಂತ ಇದೆ. ವರದಕ್ಷಿಣೆ ಕಿರುಕುಳ ಆದ್ರೆ ವರದಕ್ಷಿಣೆ ಕಿರುಕುಳ ನಿಲ್ಲಿಸುವ ಪ್ರೊಹಿಬಿಷನ್ ಆಫ್ ಡೌರಿ ಹರಾಸ್ಮೆಂಟ್ ಆಕ್ಟ್ ಅಂತ ಇದೆ. ಯಾರಾದ್ರೂ ಗಂಧದ ಕಟ್ಟಿಗೆ ಕಳವು ಮಾಡಿದ್ರೆ ಅದ್ರದ್ದು ಅರಣ್ಯ ಕಾಯ್ದೆ ಅಂತಿದೆ.
ಒಂದು ಕಾಯ್ದೆ ಅಂತ ಇರಬೇಕು. ಆ ಕಾಯ್ದೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆದ್ರೆ ಇಲ್ಲಿ ಯಾವ ಕಾಯ್ದೆ ಇದೆ? ಕರ್ನಾಟಕ ನುಣ್ಣಗೆ ತಲೆ ಬೋಳಿಸುವ ಕಾಯ್ದೆ ಅಂತ ಏನಾದ್ರೂ ಇದೇನು? ಮಂಜುನಾಥ್ ಅವ್ರು ಹೇಳ್ಬೇಕಿದನ್ನ, ಚರ್ಚೆಗೆ ಬನ್ನಿ ನೀವು. ಬರೀ ಒಂದು ವಿಡಿಯೋ ಮಾಡಿ ಬಿಡೋದಲ್ಲ, ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೇವೆ. ಚರ್ಚೆಗೆ ಬನ್ನಿ ನೀವು. ಸುಮ್ಮನೆ ಒಂದು ವಿಡಿಯೋ ಮಾಡಿಬಿಟ್ಟು ಕಾನೂನು ಕ್ರಮ ಕೈಗೊಳ್ತೇವೆ. ನಾನು ಈ ವಿಷಯವನ್ನ ಪೊಲೀಸರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ಇವತ್ತೇನ್ ಮಾಡ್ತಾ ಇದ್ದಾರೆ, ಯಾರು ಸಾಲ ಕಟ್ಟೋದಿಲ್ಲ, ನಾವು ನೀವು ಪೊಲೀಸರ ಹತ್ರ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವು ಕೂಡ RBI ಅವ್ರಿಗೆ ಮಾತಾಡಿದೀವಿ, ಬ್ಯಾಂಕಿನವ್ರ ಜೊತೆಗೆ ಮಾತಾಡಿದೀವಿ. ಈ ಸಾಲ ಕಟ್ಟೋದು ಏನಿದೆಯಲ್ಲ, ಸಿವಿಲ್ ಮ್ಯಾಟರ್ ಇದು. ಪೊಲೀಸ್ ಸ್ಟೇಷನ್, ಪೊಲೀಸ್ ಠಾಣೆ ಸಾಲ ವಸೂಲಿ ಮಾಡುವಂತ ಕೇಂದ್ರಗಳಲ್ಲ. ಪೊಲೀಸರು ಸಾಲ ವಸೂಲಿ ಮಾಡುವಂತ ಏಜೆಂಟರು ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಹಣದ ವ್ಯವಹಾರ ಯಾವುದು ಮಾಡುವಂತಾನೆ ಇಲ್ಲ. ಅದರ ಸಲುವಾಗಿ ನೀವು ಹೋರಾಟಗಾರರ ಕರ್ಕೊಂಡು ಬಂದು ಕುತ್ಕೊಳ್ಳೋದು. ನಿನ್ನೆ ಯಾರು ನಮ್ಮ ಪ್ರವೀಣ್ ಹೋಗಿದ್ರು, ನಮ್ಮ ಸಂತೋಷ್ ಶೆಟ್ಟಿ ಅವರು, ಶೈಲಜಾಕ್ ಅವರು, ಮತ್ತೆ ಇನ್ನೊಂದು ಕನಕಪುರದಲ್ಲಿ ನಾವು ಅವ್ರಿಗೆ ಧನ್ಯವಾದನ್ನ ಹೇಳಬೇಕು, ಪ್ರಕಾಶ್ ಅಂತ. ಪ್ರಕಾಶ್ ಅನ್ನೋರು ಏನ್ ಓಪನ್ ಆಗಿ ಹೇಳಿದ್ದಾರೆ, ಧರ್ಮಸ್ಥಳ ಸಂಘದವ್ರು ಯಾರಾದ್ರೂ ಸಾಲ ತಗೊಳಕ್ ಬಂದ್ರೆ ಕೇಳಿದ್ರೆ ನಮಗೆ ಊರಿನಲ್ಲಿ ಚಪ್ಪಲಿ ತಗೊಂಡು ಹೊಡಿತಾವೆ ನಿಮಗೆ ಅಂತ ಹೇಳಿದ್ದಾರೆ. ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ, ಕನಕಪುರದಲ್ಲಿ ಹೇಳಿದ್ದಾರೆ. ಅಂದ್ರೆ ಇವತ್ತು ಇಡೀ ರಾಜ್ಯ ಇವ್ರು ಕೊಟ್ಟಂತ ಸಾಲದಿಂದ ಹಾಳಾಗ್ತಾ ಇದೆ. ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಗೆ ತೇಜೋವಧೆ ಮಾಡ್ತಾ ಇಲ್ಲ, ಬಹಿರಂಗ ಚರ್ಚೆಗೆ ಬನ್ನಿ ನೀವು. ಸುಮ್ಮನೆ ಒಂದು ವಿಡಿಯೋ ಮಾಡಿ ಓಡಿ ಹೋಗೋದಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಯಾವ ಅಪರಾಧ ಅನ್ನೋದು ಹೇಳಿ ನೀವು. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಹೋಗಿ ನೀವು ಸ್ಟೇ ತಗೊಂಡು ಬಂದಿರಬಹುದು. ಅದು ಸ್ಟೇ ಅಂದ್ರೆ ಅದೇನು ಸ್ಕ್ವಾಶ್ ಆಗಿಲ್ಲ, ವಿಚಾರಣೆ ನಡೀತಾ ಇದೆ. ರಂಜನ್ ರಾಯರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇರ್ಬೇಕಾದ್ರೆ ನೀವು ಹೆಂಗಪ್ಪ ಇನ್ನೊಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಇದ್ರಿ? ನೀವು ಹೆಂಗೆ ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀರಾ? ನೀವೇನ್ CM? ನೀವೇನ್ ಹೋಮ್ ಮಿನಿಸ್ಟರ್? ನೀವು ಏನ್ ಪೊಲೀಸ್ ಅಧಿಕಾರಿಗಳ? ನೀವು ವಿಡಿಯೋ ಮಾಡಿ ಹೇಳ್ಬಿಡುದು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ. ಸಂಘದ ಸಾಲದಲ್ಲಿ ಇವ್ರು ಯಾವ ರೀತಿ ನಡ್ಕೋತಾ ಇದಾರೆ ಅಂತ ಹೇಳಿದ್ರೆ, ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಅವರು. ಯಾರೋ ಒಬ್ರು ಕಿಡಿಗೇಡಿಗಳು ಹೇಳಿದ್ರು, ಅವ್ರ ಮಾತು ನಂಬೇಡಿ ಅಂತ. ಇಲ್ಲಿ ಕಿಡಿಗೇಡಿ ಯಾರು? ನಾವೇನ್ ಹೇಳ್ತಾ ಇದೀವಿ, ಪ್ರತಿ ವಾರ ನೀವು ಆ ಬಡ್ಡಿ ಕಟ್ಟಿಸ್ಕೊಳ್ಳೋದು ತಪ್ಪು ಅಂತ ನಾವು ಹೇಳ್ತಾ ಇದೀವಿ. ಆ ತರ ಯಾವುದೇ ನಿಯಮ ಇಲ್ಲ ನಿಯಮ. ಆ ನಂತರ ಮನೆಗೆ ಹೋಗಿ ಹಣವನ್ನ ಕೇಳಬಾರ್ದು. ಈ ತರ ಹೇಳಿದ್ರೆ ನಮಗ್ ಕಿಡಿಗೇಡಿಗಳು ಅಂತ ಇದ್ದಾರೆ ಅವರು. ಆದ್ರೆ ನಾನು ಹೇಳೋ ಮಾತನ್ನ ಸ್ವತಃ RBIನೇ ಹೇಳಿದೆ. ಅದರದ್ದು RBI ಡಾಕ್ಯುಮೆಂಟ್ ಹಾಕಿ. 3 ದಿನದ ಹಿಂದೆ ನಮ್ಮ ಒಬ್ಬ RBI ನಲ್ಲಿರುವಂತಹ ಹಿರಿಯ ನಿರ್ದೇಶಕರ ಜೊತೆಗೆ ಮಾತಾಡಿದ ಮೇಲೆ ಈ ಎಲ್ಲಾ ಲಿಂಕ್ಗಳನ್ನು ಕೂಡ ಕಳಿಸ್ಕೊಟ್ರು ಅವರು. RBI ಡಾಕ್ಯುಮೆಂಟ್ ಇದಲ್ಲ. RBI ನಿರ್ದೇಶನದ ಪ್ರಕಾರ, RBI ರೆಗ್ಯುಲೇಷನ್ಸ್ ಹೇಳುತ್ತೆ, ನಾನಲ್ಲ. RBI ಹೇಳುತ್ತೆ, ಈ ಸಾಲ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವಾರ ಬಡ್ಡಿ ಕಟ್ಟಬೇಕಪ್ಪ ಇವ್ರು. ಹೌದಾ? ಪ್ರತಿ ವಾರ ಬರ್ತಾರೆ. ಆ ವಾರ ಅವ್ರ ಹತ್ರ ದುಡ್ಡೇ ಇರಲ್ಲ. ಅವಾಗ ಏನ್ ಮಾಡ್ಬೇಕು? ಇವ್ರು ಏನ್ ಮಾಡ್ತಾ ಇದಾರೆ, ಮನೆಗೆ ಹೋಗಿ ಆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು, ಮೊನ್ನೆ ಸಂಚಾರಿ ಇದರಲ್ಲಿ ನಾನು ನೋಡಿದೆ, ಪಾಪ ಆ ಮಹಿಳೆ ಅಡಿಗೆ ಮನೆಯಲ್ಲಿರೋ ಪಾತ್ರೆಯನ್ನೆಲ್ಲ ಚೆಕ್ ಮಾಡ್ತಾ ಇದಾರಂತೆ, ನೀನು ಅಡಿಗೆ ಮಾಡಿದೇವೋ ಇಲ್ಲ ಅಂತ ಹೇಳಿ. RBI ನಿರ್ದೇಶನದ ಪ್ರಕಾರ ನೀವು ಹಣವನ್ನ ಮನೆಗೆ ಹೋಗಿ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ. ಆ ನಂತರ ಅದು ಡಾಕ್ಯುಮೆಂಟ್ಸ್ ಹಾಕಿದ್ರಲ್ಲಿ. ಇದರಲ್ಲಿ ಇನ್ನೂ ಒಂದಿದೆ, ದುಡ್ಡನ್ನ ಎಲ್ಲಿ ಕಟ್ಟಿಸ್ಕೋಬೇಕು ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ದುಡ್ಡನ್ನ ಆ ಒಂದು ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಒಂದು ಊರಲ್ಲಿ ಇರ್ತದೆ, POT ಪಾಟ್ ಅಂತ ಹೇಳ್ತಾರೆ. ಅಲ್ಲಿನೇ ದುಡ್ಡು ಕೇಳಬೇಕು ಅವರು. ಮನೆಗೆ ಹೋಗಿ ದುಡ್ಡನ್ನ ಕೇಳೋ ಆಗಿಲ್ಲ. ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ನಲ್ಲಿನೇ ದುಡ್ಡು ಕೇಳಬೇಕು ಅವ್ರು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ನುಗ್ಗುತ್ತಾ ಇದ್ದಾರೆ, ಆಫೀಸಿಗೆ ಹೋಗ್ತಾ ಇದ್ದಾರೆ, ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಒಂದು ಹೇಳ್ತದೆ RBI, ಈಗ ದುಡ್ಡು ಕಟ್ಟಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಅಂದ್ರೆ
ನನಗೆ ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಬೇಕು. ನನಗೆ ಈ ವಾರ ಕಟ್ಟಕ್ಕಾಗಲ್ಲಪ್ಪ ಅಥವಾ ಒಂದು ತಿಂಗಳ ಕಟ್ಟಕ್ಕಾಗಲ್ಲ, ಸಂಘದಲ್ಲಿ ಚರ್ಚೆ ಆಗಬೇಕದು. ಯಾಕೆ ಕಟ್ಟಕ್ಕಾಗೋದಿಲ್ಲ, ನಿನಗೆ ಎಷ್ಟು ಟೈಮ್ ಬೇಕು, ಒಂದು ವಾರ ಬೇಕಾ, ಒಂದು ತಿಂಗಳು ಬೇಕಾ, ಒಂದು ವರ್ಷ ಬೇಕಾ, ಅದು ಸಂಘದಲ್ಲಿ ತೀರ್ಮಾನ ಆಗಬೇಕು. ದಣಿಗಳ ತೀರ್ಮಾನ ಮಾಡೋದಲ್ಲ. ದಣಿಗಳ ತೀರ್ಮಾನ ಮಾಡಿದರೆ ಒಂದು ವಾರಕ್ಕೆ ಕಟ್ಟಿಸ್ಕೊಡಿ ಅಂತ ಅಲ್ಲ. ಅದು ನಿಯಮದಲ್ಲಿ, RBI ನಿಯಮದಲ್ಲಿ ಅದು ಇಲ್ಲವೇ ಇಲ್ಲ. ಪ್ರತಿ ವಾರ ಕಟ್ಟಿಸ್ಕೊಳ್ಳೋದು ಕಾನೂನು ಬಾಹಿರ. ನಾನು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ. RBI ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಪ್ರತಿ ವಾರ ಮನೆಗೆ ಹೋಗಿ ಹಿಂಸೆ ಕೊಟ್ಟು ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿನ ಇದು? ಗ್ರಾಮೀಣಾಭಿವೃದ್ಧಿನ ಇದು? ದಾಖಲೆ ಸಮೇತ ನಾನು ಹೇಳ್ತಾ ಇದ್ದೀನಿ ನಿಮಗೆ, RBIನೇ ಹೇಳಿದೆ. ರಂಜನ್ ರಾಯ್ ಅವರು ಇವ್ರ ಮೇಲೆ ಕೇಸ್ ಹಾಕಿದ್ರಲ್ಲಪ್ಪ, ರಂಜನ್ ರಾಯ್ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವರು ಇಡೀ ದಣಿಗಳ ಕುಟುಂಬದ ಮೇಲೆ, ಮತ್ತೆ ಈಗ ತಾನೇ ಮಾತಾಡಿದ್ರಲ್ಲ ಮಹಾನುಭಾವರು ಮಂಜುನಾಥ್ ಅವ್ರ ಮೇಲೆ ಏನಂತ ಹಾಕಿದ್ದಾರೆ ಅಂತ ಹೇಳಿದ್ರೆ, ಲೇವಾದೇವಿ ಕಾಯ್ದೆ ಅಂತ ಒಂದಿದೆ ಕರ್ನಾಟಕದಲ್ಲಿ. ಇವರು ಬಡ್ಡಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ, ದುಡ್ಡು ಕೊಡಬೇಕು, ದುಡ್ಡು ತಗೋಬೇಕು ಅಂತ ಹೇಳಿದ್ರೆ ಲೇವಾದೇವಿ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇವರು ಲೈಸೆನ್ಸ್ ತಗೋಬೇಕು. ಆದ್ರೆ ಸ್ವತಃ ಕರ್ನಾಟಕ ಸರ್ಕಾರ ಹೇಳಿದೆ SKDRP ದವ್ರು ಯಾವುದೇ ಲೈಸೆನ್ಸ್ ಕೂಡ ತಗೊಂಡಿಲ್ಲ ಅಂತ ಹಾಕಿದ್ರು. RBI ಸ್ವತಃ RBI ಹೇಳಿದ್ದನ್ನೇ ಅವ್ರು ಕೇಳ್ತಾ ಇಲ್ಲ. ಮತ್ತೆ ಹೇಳ್ತಾರೆ ಜನರಿಗೆ ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ನಾನು ಎಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಇನ್ಮೇಲೆ ಒಬ್ರು ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ. ಒಂದೇ ಒಂದು ರೂಪಾಯಿನೂ ಕೂಡ ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ. ಪೊಲೀಸರೇನಾದ್ರೂ ಬಂದ್ರೆ, ಇವರು ಪೊಲೀಸರ ಹತ್ರ ಹೋದ್ರೆ ಹೇಳಿ, ಬೇಕಾದ್ರೆ ನಮಗೆ ಒಂದು ಘಟಕವನ್ನ ಮಾಡಿದ್ದೇವೆ. ಇಲ್ಲಿದೆ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಇವರು ಲೈಸೆನ್ಸೇ ಪಡೆದಿಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಅವರು ಲೇವಾದೇವಿನಲ್ಲಿ ಇವರು ಯಾವುದೇ ಲೈಸೆನ್ಸೇ ಹೊಂದಿಲ್ಲ, ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಕರ್ನಾಟಕ ಸರ್ಕಾರನೇ ಹೇಳಿದ್ರಿ. ಇನ್ನೇನು ಹೇಳಬೇಕು? ಇವರು ಏನಂದ್ರಿ ಸರ್? ಅದರ ಬಗ್ಗೆ ಕೇಸು ಕೂಡ ಇದೆ. ಇಲ್ಲಿ ನಾವು ಒಂದು ಗಮನಿಸಬೇಕು, ಜನರಿಗೆ ಬುದ್ಧಿ ಇಲ್ಲ. ಇಲ್ಲಿ ಬಡ್ಡಿ ದುಡ್ಡು ತಗೊಳ್ಳೋರು ಯಾರು ಹೇಳಿ? ಮೇಸ್ತ್ರಿನೋ, ಗಾರೆ ಕೆಲಸದವರು, ಅಥವಾ ಸಣ್ಣ ಸಣ್ಣ ಏನು ಹೋಟೆಲ್ ಇಟ್ಕೊಂಡವರು, ತಳ್ಳು ಗಾಡಿಯವರು, ಹೋಟೆಲ್ನಿನ ಮಾಣಿಗಳು, ಅವ್ರು ತಗೋತಾರೆ. ಅವರು ನೋಡೋದನೇ ಇಲ್ಲ ಎಷ್ಟು ಬಡ್ಡಿ ಕಟ್ಟಿದೆ ಏನು ಅಂತ ನೋಡೋದನೇ ಇಲ್ಲ. ವಾರ ವಾರ ಕಟ್ಟಿಸ್ತಾ ಹೋಗ್ತಾರೆ. ಹಂಗೆ ಅದೇ ಹೇಳಿದ್ನಲ್ಲ ನಾನು, ಏನೋ ಈ ಕಪ್ಪೆಯ ಕತೆ ಹೇಳಿದ್ನಲ್ಲ, ನೀರಿನಲ್ಲಿ ಕುದಿಸ್ತಾ ಹೋಗ್ತಾ ಇದ್ದಾರೆ, ಇವ್ರು ಸಾಯ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಹೊರಗಡೆನೆ ಬರ್ತಾ ಇಲ್ಲ.